ಈ ಸಂತರು 12 ವರ್ಷ ಕಾಲ ಒಂದು ಮಾತನ್ನು ಕೂಡ ಆಡಿರಲಿಲ್ಲ. ಈ ಸಂತರಿಗೆ ದಾನ ರೂಪದಲ್ಲಿ ಕೋಟಿಗಟ್ಟಲೆ ದುಡ್ಡು ಬರುತ್ತೆ. ಆದರೆ ಅದರಲ್ಲಿ 10 ರೂಪಾಯಿಯನ್ನು ಕೂಡ ಅವರು ತಮ್ಮ ಸ್ವಂತ ಖರ್ಚಿಗಾಗಿ ಬಳಸುವುದಿಲ್ಲ. ಈ ಸಂತರು 10 ವರ್ಷ ಕಾಲ ನಿಂತೇ ತಪಸ್ಸು ಮಾಡಿದ್ದರು. ಈ ಸಂತರು ದೀಪವನ್ನು ಹಚ್ಚಲು ಎಣ್ಣೆ ಆಗಲಿ ಮ್ಯಾಚಸ್ ಆಗಲಿ ಬಳಸುವುದಿಲ್ಲ. ತಮ್ಮ ಮಂತ್ರ ಪಠಿಸುವುದರಿಂದ ದೀಪವನ್ನ ಬೆಳಗಿಸುತ್ತಾರೆ. ಈ ಸಾಧುವಿಗೆ ಚಳಿಯಾಗಲಿ ಬಿಸಿಲಾಗಲಿ ಹತ್ತುವುದಿಲ್ಲ. ಹೀಗಾಗಿ ಅವರು ಕೇವಲ ಒಂದು ತುಂಡು ಬಟ್ಟೆಯ ಮೇಲೆ ಜೀವನವನ್ನ ಸುಮಾರು 60 ವರ್ಷಗಳಿಂದ ಕಳೆಯುತ್ತಿದ್ದಾರೆ. ಅಷ್ಟಕ್ಕೂ ಈ ಸಂತ ಮಹಾರಾಜರು ಯಾರು? ಇವರ ಭಕ್ತರು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವಾದ್ಯಂತ ಹರಡಿಕೊಂಡಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಇವರ ಮಹಾನ್ ಭಕ್ತರು. ಹೌದು, ಸ್ವತಃ ಆಂಜನೇಯ ದರ್ಶನ ಕೊಟ್ಟಿರುವಂತಹ ಈ ಸಂತನ ಮಾಹಿತಿ ನಿಜಕ್ಕೂ ಕುತೂಹಲವಾಗಿದೆ. ಆ ಎಲ್ಲ ವಿಷಯ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಭಾರತೀಯ ಸಂತರು ಮಹಾತ್ಮರು ತಮ್ಮ ಕಠೋರ ತಪಸ್ಸಿನಿಂದ ದೇವರನ್ನ ವರಿಸಿಕೊಂಡಿದ್ದಾರೆ. ಹಿಮಾಲಯದ ತಪ್ಪಲಿನಲ್ಲಿ ಶಿವನನ್ನೇ ನಡಗಿಸುವಂತಹ ಸಂತರು ಇಂದಿಗೂ ಇಲ್ಲಿ ಇದ್ದಾರೆ. ಅವರ ನೆರಳು ಬಿದ್ದರೆ ಸಾಕು, ಜೀವನ ಪಾವನವಾಗುತ್ತದೆ. ಅವರನ್ನು ನೋಡಿದರೆ ಸಾಕು, ಸಾಮಾನ್ಯ ಮನುಷ್ಯರ ಪಾಪ ಕರ್ಮಗಳು ನಿವಾರಣೆ ಆಗುತ್ತವೆ. ಆದರೆ ಇವರು ಅಷ್ಟು ಸುಲಭವಾಗಿ ಸಾಮಾನ್ಯ ಮನುಷ್ಯರ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಇವತ್ತು ನಾವು ನಿಮಗೆ ಪರಿಚಯ ಮಾಡುತ್ತಿರುವ ಆ ಮಹಾನ್ ಸಂತರು ಸಾಮಾನ್ಯರಲ್ಲ. ಇವರು ಇವತ್ತಿನ ಕಾಲದಲ್ಲಿ ಸಾಯಿಬಾಬಾ ರೂಪದಲ್ಲಿ ಪವಾಡಗಳನ್ನು ಮಾಡುತ್ತಾ ಬದುಕಿದ್ದಾರೆ ಎಂದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡುತ್ತೀರಾ. ಮಧ್ಯಪ್ರದೇಶ ರಾಜ್ಯದ ಖರ್ಗಾಂವ್ ಜಿಲ್ಲೆಯ ನರ್ಮದಾ ದಂಡೆಯ ಮೇಲಿರುವ ಭರ್ತಾನಾ ಆಶ್ರಮದ ಸಂತ ಶ್ರೀ ಸಿಯಾರಾಮ್ ಬಾಬಾ ಅವರ ವಯಸ್ಸು 130 ವರ್ಷಗಳೆಂದು ಹೇಳಲಾಗುತ್ತಿವೆ. ಅದು 1940 ಮಧ್ಯಪ್ರದೇಶದ ಗಾಗ್ವಾನ್ ಎಂಬ ಹಳ್ಳಿಯಲ್ಲಿ ಸಿಯಾರಾಮ್ ಬಾಬಾ ತಪಸ್ಸು ಮಾಡುವುದು ಮೊಟ್ಟ ಮೊದಲ ಬಾರಿಗೆ ಕಂಡುಬರುತ್ತದೆ. ಅಲ್ಲಿಗೆ ಚಿಕ್ಕದೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಹಿಮಾಲಯದಿಂದ ತಂದಂತಹ ಒಂದು ದಿವ್ಯ ಕಲ್ಲಿನಲ್ಲಿ ಹನುಮಂತನ ಮೂರ್ತಿಯನ್ನು ಕೆತ್ತಿ ಆ ದೇವಸ್ಥಾನದಲ್ಲಿ ಆ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. 1980ರಿಂದ 1992ನೇ ಇಸ್ವಿಯವರೆಗೂ ಸಿಯಾರಾಮ್ ಬಾಬಾ ಮೌನ ವ್ರತವನ್ನು ಆಚರಿಸಿದ್ದರು. ಬಾಬಾ ಹನುಮಂತನ ಪರಮ ಭಕ್ತರಾಗಿದ್ದಾರೆ ಮತ್ತು ನೀವು ಯಾವಾಗಲೂ ನಿರಂತರವಾಗಿ ರಾಮಚರಿತ ಮಾನಸವನ್ನು ಪಠಿಸುವುದನ್ನು ನೀವು ಕಾಣಬಹುದು. ಸಿಯಾರಾಮ್ ಬಾಬಾ ಮೂಲತಃ ಮಹಾರಾಷ್ಟ್ರ ರಾಜ್ಯದ ಮುಂಬೈಯಲ್ಲಿ ಜನಿಸುತ್ತಾರೆ. ಬಾಬಾ ಅವರು 7ನೇ ತರಗತಿಯವರೆಗೆ ಓದಿದ್ದಾರೆ ಎಂಬುದು ನಂಬಲಾಗಿದೆ. ಆ ಸಮಯದಲ್ಲಿ ಅವರಿಗೆ ಒಬ್ಬ ಸಂತನ ಸಂಪರ್ಕವಾಗುತ್ತದೆ. ಅವರ ಗುರುಗಳ ಪರಿಚಯದ ನಂತರ ಅವರಿಗೆ ಜೀವನದ ಮೇಲೆ ವೈರಾಗ್ಯ ಉಂಟಾಗುತ್ತದೆ. ಹೀಗಾಗಿ ಮುಂದೆ ಅವರು ಹಿಮಾಲಯಕ್ಕೆ ಹೋಗಿ ಹಲವಾರು ವರ್ಷಗಳ ಕಾಲ ದೀರ್ಘ ಹಾಗೂ ಕಠಿಣ ತಪಸ್ಸನ್ನ ಆಚರಿಸುತ್ತಾರೆ. ಆದಾಗ್ಯೂ ಅವರ ನಂತರ ಜೀವನವು ಸಾಕಷ್ಟು ನಿಗೂಢವಾಗಿದೆ ಹಾಗೂ ಕುತೂಹಲಕರವಾಗಿದೆ. ಬಾಬಾ ಹೆಸರಿನ ಹಿಂದಿನ ಕಥೆಯು ಅತ್ಯಂತ ಕುತೂಹಲಕಾರಿಯಾಗಿದೆ. ಬಾಬಾ 12 ವರ್ಷಗಳ ಕಾಲ ಮೌನವನ್ನ ವಹಿಸಿದ್ದರು ಎಂದು ನಂಬಲಾಗಿದೆ. ಆದರೆ 12 ವರ್ಷಗಳ ನಂತರ ಬಾಯಿ ತೆಗೆದಾಗ ಅವರ ಬಾಯಿಯಿಂದ ಮೊಟ್ಟ ಮೊದಲ ಪದ ಬಂದಿದ್ದೇ ಜೈ ಸಿಯಾರಾಮ್ ಎಂದು. ಇದರಿಂದ ಗ್ರಾಮದ ಜನರು ಅವರಿಗೆ ಸಿಯಾರಾಮ್ ಎಂದೇ ಹೆಸರಿಟ್ಟಿದ್ದಾರೆ ಮತ್ತು ಈಗ ಬಾಬಾ ಅವರನ್ನ ಸಿಯಾರಾಮ್ ಬಾಬಾ ಎಂದೇ ಕರೆಯಲಾಗುತ್ತದೆ. ಇವರು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ, ನಿಮ್ಮ ತೊಂದರೆಗಳನ್ನ ಅವರ ಹತ್ತಿರ ಕೇಳಿಕೊಳ್ಳಲು ಹೋದರೆ ಅವರು ರಾಮ ಜಪದ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಇದಲ್ಲದೆ 10 ವರ್ಷಗಳ ಕಾಲ ಅವರು ಕಾಡೇಶ್ವರ ತಪಸ್ಸನ್ನ ಮಾಡಿದ್ದರು. ಇದು ಅತ್ಯಂತ ಕಠಿಣ ತಪಸ್ಸು. ಇದರಲ್ಲಿ ತಪಸ್ಸಿಯು ನಿದ್ರಿಸುವುದರಿಂದ ಪ್ರಾರಂಭಿಸಿ ದಿನದ ಎಲ್ಲಾ ಕೆಲಸಗಳನ್ನ ನಿಂತೆಯೇ ಮಾಡಬೇಕಾಗುತ್ತದೆ. ಇದೆಲ್ಲ ಸಾಧ್ಯವಾಗಿದ್ದು ಬಾಬಾ ಅವರ ಯೋಗ ಅಭ್ಯಾಸದಿಂದ ಮಾತ್ರ. ಸಾಮಾನ್ಯ ಜನರಿಗೆ ಇದು ಸಾಧ್ಯವೇ ಇಲ್ಲ. ಬಾಬಾ ಅವರ ಕಾಡೇಶ್ವರ ತಪಸ್ಸಿನ ಸಮಯದಲ್ಲಿ ನರ್ಮದಾ ನದಿಯಲ್ಲಿ ಪ್ರವಾಹ ಉಂಟಾಗಿತ್ತು ಮತ್ತು ನೀರು ಬಾಬಾ ಅವರ ಹೊಕ್ಕಳದವರೆಗೆ ತಲುಪಿತ್ತು ಎಂದು ಹೇಳಲಾಗುತ್ತಿದೆ. ಆದರೆ ಬಾಬಾ ಅವರು ಅವರಿದ್ದ ಸ್ಥಳದಿಂದ ಸ್ವಲ್ಪ ದೂರ ಹೋಗಲಿಲ್ಲ.
ಆಮೇಲೆ ನರ್ಮದಾ ನದಿಯ ಪ್ರವಾಹ ತನ್ನಂತಾನೆ ಕಡಿಮೆಯಾಗಿ ಹೋಗುತ್ತದೆ. ಅದುವೇ ಬಾಬಾ ಅವರ ಚಮತ್ಕಾರ ಎನ್ನಬಹುದು. ಚಳಿ ಇರಲಿ ಬೇಸಿಗೆ ಇರಲಿ ಸಿಯಾರಾಮ್ ಬಾಬಾ ಅವರು ಯಾವಾಗಲೂ ತುಂಡು ಬಟ್ಟೆಯಲ್ಲಿಯೇ ಕಾಣಿಸಿಕೊಳ್ಳುತ್ತಾರೆ. ಧ್ಯಾನದ ಸಹಾಯದಿಂದ ಅವರು ತಮ್ಮ ದೇಹವನ್ನು ಹವಾಮಾನಕ್ಕೆ ಹೊಂದಿಕೊಂಡಿದ್ದಾರೆ. ಆದ್ದರಿಂದ ಕಠಿಣ ಚಳಿಯೂ ಸಹ ಅವರಿಗೆ ಯಾವುದೇ ಹಾನಿ ಮಾಡಲಾಗದು. ಇಷ್ಟು ವಯಸ್ಸಾಗಿದ್ದರೂ ಅವರು ತಮ್ಮ ಎಲ್ಲ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಈ ಸಿಯಾರಾಮ್ ಬಾಬಾ ಇಂದಿಗೂ ಎಲ್ಲೇ ಹೋದರೂ ಕೂಡ ನಡೆದುಕೊಂಡೇ ಹೋಗುತ್ತಾರೆ ಅಂದರೆ ನೀವು ನಂಬಲೇಬೇಕು. ಇಲ್ಲಿಯವರೆಗೆ ಈ ಬಾಬಾ ಸೈಕಲ್ ಆಗಲಿ, ಗಾಡಿ ಆಗಲಿ, ಟ್ರೈನ್ ಆಗಲಿ, ಫ್ಲೈಟ್ ಆಗಲಿ ಹತ್ತೇ ಇಲ್ಲ. ಇಲ್ಲಿಯವರೆಗೆ ಇವರ ಭಕ್ತರು ಬಾಬಾ ಅವರು ಊಟ ಮಾಡಿದ್ದನ್ನೇ ನೋಡಿಲ್ಲ ಎನ್ನುತ್ತಾರೆ. ನೀರು ಮಾತ್ರ ಕುಡಿಯುವುದನ್ನ ಅವರು ಕಂಡಿದ್ದಾರೆ. ಶ್ರೀರಾಮನ ಭಕ್ತಿಯಲ್ಲಿ ಸದಾ ಮಗ್ನರಾಗಿರುವ ಸಿಯಾರಾಮ್ ಬಾಬಾ ಅವರು ನಿತ್ಯ 21 ಗಂಟೆಗಳ ಕಾಲ ರಾಮಾಯಣವನ್ನ ಪಠಿಸುತ್ತಾರೆ. ವಯಸ್ಸು 100 ದಾಟಿದೆ, ಆದರೆ ಇಂದಿಗೂ ಕನ್ನಡಕ ಹಾಕದೆ ಪ್ರತಿ ಅಕ್ಷರವನ್ನು ಸುಲಭವಾಗಿ ಓದಬಲ್ಲರು. ರಾಮನ ಮೇಲಿನ ಭಕ್ತಿಯ ಅದ್ಭುತ ರಾಗವನ್ನು ನೋಡಿ ಎಲ್ಲರಿಗೂ ನಮಸ್ಕರಿಸುತ್ತಾರೆ ಮತ್ತು ಬಹುಶಃ ಈ ಕಾರಣದಿಂದಲೇ ದೂರ ಊರುಗಳಿಂದ ಭಕ್ತರು ಬಾಬಾರ ಆಶ್ರಮಕ್ಕೆ ಬಂದು ಅವರನ್ನು ಭೇಟಿಯಾಗುವುದನ್ನು ಭಾಗ್ಯವೆಂದು ಪರಿಗಣಿಸುತ್ತಾರೆ. ಇಂತಹ ಮಹಾಪುರುಷರನ್ನು ಮುಟ್ಟಿದರೆ ಸಾಕು, ಭಕ್ತರಲ್ಲಿ ಇರುವಂತಹ ಎಂತಹ ತೊಂದರೆಗಳು ಕೂಡ ಕೆಲವೇ ದಿನಗಳಲ್ಲಿ ಮಾಯವಾಗುತ್ತವೆ ಅನ್ನುವುದು ಇಲ್ಲಿನ ಭಕ್ತರ ಅಚಲ ನಂಬಿಕೆಯಾಗಿದೆ. ಇದೇ ಕಾರಣ ದೇಶ ವಿದೇಶದಿಂದ ಸಾವಿರಾರು ಭಕ್ತರು ಈ ಮಹಾತ್ಮನ ಭೇಟಿ ಮಾಡಲು ಬರುತ್ತಾರೆ. ಹಿಂದೆ ಆಪಲ್ನ ಮುಖ್ಯಸ್ಥ ಸ್ಟೀವ್ ಜಾಬ್ ಹಾಗೂ ಈಗಿನ ಫೇಸ್ಬುಕ್ ಮಾಲೀಕ ಮಾರ್ಕ್ ಜುಕರ್ಬರ್ಗ್ ಕೂಡ ಈ ಬಾಬಾ ಅವರನ್ನು ಭೇಟಿ ಮಾಡಿದ್ದಾರೆ ಹಾಗೂ ಅವರ ಭಕ್ತರಾಗಿದ್ದಾರೆ. ಇವರು ತಮ್ಮ ಬಳಿ ಬರುವ ಭಕ್ತರ ಕಷ್ಟಗಳನ್ನು ಕೇವಲ ಅವರ ಮುಖವನ್ನು ನೋಡಿ ಅವರ ಭೂತಕಾಲ ಅಂದರೆ ಹಿಂದೆ ಏನೆಲ್ಲ ನಡೆದಿದೆ ಮತ್ತು ಮುಂದೆ ಏನೆಲ್ಲ ಆಗಬಹುದು ಎನ್ನುವುದನ್ನ ರಾಮನಾಮದ ಮೂಲಕವೇ ಹೇಳುತ್ತಾರೆ. ಸಂತ ಸಿಯಾರಾಮ್ ಬಾಬಾ ಅವರ ಒಂದು ವಿಶೇಷತೆ ಏನೆಂದರೆ ಅವರು ಕೇವಲ 10 ರೂಪಾಯಿಗಳನ್ನ ದಾನಕ್ಕಾಗಿ ತೆಗೆದುಕೊಳ್ಳುತ್ತಾರೆ. ಯಾರಾದರೂ ಅವರಿಗೆ 10 ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡಿದರೆ ಅವರು ಉಳಿದ ಹಣವನ್ನ ಅವರಿಗೆ ವಾಪಸ್ಸು ನೀಡುತ್ತಾರೆ. ಇದರ ಹೊರತಾಗಿಯೂ ಸಂತ ಸಿಯಾರಾಮ್ ಬಾಬಾ ಇದುವರೆಗೆ ಹಲವಾರು ದೇವಾಲಯಗಳಿಗೆ ಕೋಟ್ಯಾಂತರ ರೂಪಾಯಿ ದಾನವನ್ನ ಕೂಡ ದೇಣಿಗೆಯನ್ನು ಕೂಡ ನೀಡಿದ್ದಾರೆ. ಒಮ್ಮೆ ಅರ್ಜೆಂಟೈನಾದಿಂದ ಬಂದಂತಹ ಕೆಲವು ಭಕ್ತಾದಿಗಳು ಬಾಬಾರ ಆಶ್ರಮಕ್ಕೆ ಹೋಗಿ ಬಾಬಾ ಅವರಿಗೆ 5 ಕೋಟಿ ರೂಪಾಯಿ ದೇಣಿಗೆಯನ್ನ ನೀಡಲು ಬಂದಿದ್ದರು. ಆದರೆ ಬಾಬಾ ಅವರು ಕೇವಲ 10 ರೂಪಾಯಿಗಳನ್ನ ತೆಗೆದುಕೊಂಡು ಉಳಿದ ಹಣವನ್ನ ಅವರಿಗೆ ವಾಪಸ್ಸು ಹಿಂದಿರುಗಿಸಿದ್ದಾರೆ. ಇದಲ್ಲದೆ ಸಮಾಜ ಕಲ್ಯಾಣಕ್ಕೂ ಸಿಯಾರಾಮ್ ಬಾಬಾ ಕೊಡುಗೆ ನೀಡಿದ್ದಾರೆ. ನರ್ಮದಾ ಘಾಟ್ ದುರಸ್ತಿ ಹಾಗೂ ಮಳೆಯಿಂದ ರಕ್ಷಿಸಲು ಶೆಡ್ಗಳನ್ನ ಮನೆಗಳನ್ನ ನಿರ್ಮಾಣ ಮಾಡಲು ಬಾಬಾ ಅವರ ಭಕ್ತರು ಬರೋಬ್ಬರಿ 3 ಕೋಟಿ ರೂಪಾಯಿ ದಾನವನ್ನ ತಮ್ಮ ಭಕ್ತರ ಮೂಲಕ ದೇಣಿಗೆಯಾಗಿ ಕೊಟ್ಟಿದ್ದು ಮಾಹಿತಿ ಇದೆ. 1950ರಲ್ಲಿ ಬಾಬಾ ಈ ಗ್ರಾಮಕ್ಕೆ ಬಂದಿದ್ದರು ಎಂದು ಭಕ್ತರು ಹೇಳುತ್ತಾರೆ. ಅವರ ಸರಳ ಮತ್ತು ಸೌಹಾರ್ದತೆಯಿಂದಾಗಿ ಗ್ರಾಮಸ್ಥರು ಅವರಿಗೆ ಸಣ್ಣ ಕೋಣೆಯನ್ನು ನಿರ್ಮಿಸಿದ್ದರು. ಅಂದಿನಿಂದ ಅವರು ನರ್ಮದೆಯ ದಡದಲ್ಲಿರುವ ಇದೇ ಆಶ್ರಮದಲ್ಲಿ ವಾಸಿಸುತ್ತಿದ್ದಾರೆ. ಬಾಬಾ ಅವರ ಆಶ್ರಮಕ್ಕೆ ದರ್ಶನ ಪಡೆಯಲು ಭಕ್ತರ ಸರತಿ ಸಾಲು ಸದಾ ಇರುತ್ತದೆ. ಇದರಿಂದ ಆಶ್ರಮದ ಸಮೀಪದ ಮೈದಾನದಲ್ಲಿ ಒಂದು ರೀತಿ ನಿತ್ಯ ಜಾತ್ರೆಯಂತೆ ಕಾಣುತ್ತದೆ. ವಿಶೇಷ ಏನೆಂದರೆ ಈ ಮಹಾನ್ ಸಂತರನ್ನ ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳು ಕೂಡ 10 ವರ್ಷಗಳಿಂದ ಭೇಟಿ ನೀಡುತ್ತಿದ್ದಾರೆ ಎನ್ನುವ ಮಾಹಿತಿ ಇದೆ.